ಹಿರಿಯರು ಈ ವಯಸ್ಸಿನಲ್ಲೂ ಕೂಡ ದ್ವಿಚಕ್ರ ವಾಹನದಲ್ಲಿ ರಾಜ್ಯಾದ್ಯಂತ ಇಂಥ ಸುದೀರ್ಘ ಪ್ರಯಾಣವನ್ನು ಬೆಳೆಸಿದ್ದೀರಾ. ಕಾರಣ ಏನು ಅಂತದ್ದನ್ನು ಕೇಳೋದಕ್ಕೆ ಹಲವು ಕಾತುರತೆ ಇದೆ. ಬಟ್ ಈ ವಯಸ್ಸಿನಲ್ಲೂ ಕೂಡ ಇದು ಸಾಧ್ಯನಾ ಅನ್ನುವಂಥ ಕೇಳುವಂಥ ಪ್ರಶ್ನೆಯೂ ಕೂಡ ಇನ್ನೊಂದು ಕಡೆ ಇದೆ. ಏನು ವಿಚಾರ ಸರ್? ಅಂದರೆ 6493 ಕಿಲೋಮೀಟರ್ನಷ್ಟು ಸುದೀರ್ಘ ಪ್ರಯಾಣ, ಸುಮಾರು 40ಕ್ಕಿಂತಲೂ ಅಧಿಕ ದಿವಸಗಳು, 46 ಶಾಲೆಗಳಿಗಿಂತಲೂ ಅಧಿಕ ಶಾಲೆ, 31 ಜಿಲ್ಲೆಗಳನ್ನು ಕೂಡ ಸುತ್ತಾಡಿದ್ದೀರಾ. ಏನು ವಿಚಾರ, ಏನು ಉದ್ದೇಶ ಇತ್ತು ಅಂತ? ಇಲ್ಲ, ಈಗ ಆ್ಯಕ್ಚುಲಿ ಬೈಕಿಂಗ್ ಇಲ್ಲ ಟ್ರಾವೆಲಿಂಗ್ ನನ್ನ ಒಂದು ಹವ್ಯಾಸ ಇತ್ತು ಯಾವಾಗಲೂ. ಸೊ ಇದರ ಜೊತೆಗೆ ಇದೊಂದು ತುಂಬ ಸಮಯದ ಒಂದು ಡ್ರೀಮ್ ಇತ್ತು. ಕರ್ನಾಟಕವನ್ನು ಒಂದು ಮೂಲೆ ಮೂಲೆಗಳಲ್ಲಿ ಕರ್ನಾಟಕದ ಮಣ್ಣು, ಕರ್ನಾಟಕದ ಜನಜೀವನ, ಕರ್ನಾಟಕದ ಬೇರೆ ಬೇರೆ ತಿಂಡಿ ತಿನಿಸುಗಳು, ಹೀಗೆ ಕರ್ನಾಟಕವನ್ನು ಒಂದು ಅನುಭವ ಮಾಡುವ ಅಂತೇಳಿ ಯಾವಾಗಲೂ ಒಂದು ಕನಸಿತ್ತು. ಯಾಕಂದರೆ ನಾವು ತುಂಬ ದೂರ ದೂರ ಟ್ರಾವೆಲ್ ಮಾಡ್ತೇವೆ, ಒಂದು ಟೂರಿಸ್ಟ್ ಆಗಿ ಹೋಗ್ತೇವೆ, ಆದರೆ ಆ ಟೂರಿಸ್ಟ್ ಸ್ಪಾಟ್ಗಳಿಗೆ ಹೋಗ್ತೇವೆ, ಅಲ್ಲಿಂದ ವಾಪಸ್ ಬರ್ತೇವೆ. ಈಗ ಕರ್ನಾಟಕದಲ್ಲೂ ಅಷ್ಟೇ, ನಾವು ಈಗ ಗುಲ್ಬರ್ಗಾಗೆ ಹೋದರೆ ಒಂದು ಗೋಲ್ ನೋಡಿಕೊಂಡು ಬರ್ತೇವೆ, ಇಲ್ಲ ಶ್ರವಣಬೆಳಗೊಳಗೆ ಹೋದರೆ ಅಲ್ಲಿ ಗೊಮ್ಮಟೇಶ್ವರನ ನೋಡಿ ಬರ್ತೇವೆ. ಅದರ ಹೊರತುಪಡಿಸಿ ಕರ್ನಾಟಕ ತುಂಬ ವಿಶೇಷವಾಗಿದೆ. ಸೊ ಈ ಒಂದು ಟ್ರಾವೆಲ್ ಪ್ಲ್ಯಾನ್ ನನ್ನಲ್ಲಿ ಮೊದಲಿಂದ ಇತ್ತು. ಅದರ ಜೊತೆಗೆ ನಾನು ಇಲ್ಲಿ ಮಂಗಳೂರಲ್ಲಿ ನಮ್ಮ ಸಂಸ್ಥೆ ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಲರ್ನಿಂಗ್, ಇದರ ಮುಖಾಂತರ ನಾವು ಏನು ಮಕ್ಕಳ ಜೊತೆ ಕೆಲಸ ಮಾಡ್ತಾ ಇದ್ದೇವೋ ಅದನ್ನು ಸ್ವಲ್ಪ ಹಂಚಿಕೊಳ್ಳುವ ಅಂಥೇಳಿ ಈ ಎರಡೂ ವಿಷಯವನ್ನು ಒಟ್ಟು ಸೇರಿಸಿ ನಾನು ಪ್ರಯಾಣಕ್ಕೆ ಫಸ್ಟ್ ಪ್ಲ್ಯಾನ್ ಮಾಡಿದಾಗ 4,500 ಕಿಲೋಮೀಟರ್ ಅಂತ ಇರ್ಬೋದು ಅಂಥೇಳಿ ನಾವು ನನ್ನ ಮ್ಯಾಪ್ ಪ್ರಕಾರ 4,500 ಕಿಲೋಮೀಟ್ರ್ ಇತ್ತು. ಆದರೆ ಹಳ್ಳಿಗೆ ಹೋಗುವಾಗ ಮತ್ತು ಜನರ ಸಂಪರ್ಕ ಆಗಿ ನಮ್ಮ ಶಾಲೆಗೆ ಬನ್ನಿ ಸರ್ ಅಂಥೇಳಿ ಎಲ್ಲ ಕರ್ಕೊಂಡು ಹೋಗುವಾಗ ಹೀಗೆ ಆಗಿ ಸುಮಾರು 6,493 ಕಿಲೋಮೀಟರ್ ಟೋಟಲ್ ಟ್ರಾವೆಲ್ ಆಯಿತು. 42 ದಿನಗಳ ಟ್ರಾವೆಲ್ ಇದು, ಬೈಕಿಂಗ್ ಡೇಸ್ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ನನ್ನ ವ್ಯಕ್ತಿಗತವಾದ ಪ್ಲೆಷರ್ನೊಂದಿಗೆ ಒಂದು ಪರ್ಪಸ್ ಆ್ಯಡ್ ಮಾಡುವ ಅಂಥೇಳಿ ಈ ಏನು 10ನೇ ಕ್ಲಾಸ್ ಮಕ್ಕಳಿಗೆ, ಇಲ್ಲಿ ನಾನು ಸುಮಾರು ಶಾಲೆಗಳಿಗೆ ಹೋಗಿದ್ದೇನೆ. ಸಣ್ಣ ಅಂದರೆ ಕಿರಿಯ ಪ್ರಾಥಮಿಕ ಶಾಲೆಯಿಂದ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, PU ಕಾಲೇಜ್ಗಳಿಗೂ ಕೂಡ ಸಂದರ್ಶನ ನೀಡಿದ್ದೇನೆ. ಹೀಗೆ ಜನರಿಗೆ ಅಲ್ಲಿ ಗೊತ್ತಾಗಿ ಇಲ್ಲಿ ನಮ್ಮ ಕಡೆ ಬನ್ನಿ, ನಮ್ಮ ಮಕ್ಕಳೊಟ್ಟಿಗೆ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡಿ ಅಂತೇಳಿ ಎಲ್ಲ ಕರ್ಕೊಂಡು ಹೋದವರು ಇದ್ದಾರೆ. ಸೊ ಈ ನನ್ನ ಪ್ಲೆಷರ್ ಮತ್ತು ಪರ್ಪಸ್ ಇದನ್ನೆರಡನ್ನು ಒಟ್ಟು ಸೇರಿಸಿ ನಾನು ಈ ಡ್ರೀಮ್ಸ್ ಆನ್ ವೀಲ್ಸ್ ಅಂತ ಅಭಿಯಾನವನ್ನು ಶುರು ಮಾಡಿದೆ. ಮುಖ್ಯವಾಗಿ 10ನೇ ಕ್ಲಾಸ್ ತರಗತಿಯ ಮಕ್ಕಳಿಗೆ ಪರೀಕ್ಷಾ ಭಯವನ್ನು ನಿವಾರಿಸೋದು, ಪರೀಕ್ಷಾ ಸಿದ್ಧತೆ ಹೇಗೆ ಮಾಡೋದು, ಮತ್ತು ಮುಂದೇನು ಕೆರಿಯರ್ ಓರಿಯೆಂಟೇಷನ್. ಇಲ್ಲಿ ಮಂಗಳೂರಲ್ಲಿ ಶಾಲೆಗಳಲ್ಲಿ ನಮ್ಮನ್ನು ಕರೆಸ್ತಾರೆ. ಇಲ್ಲಿ ಎಕ್ಸ್ಪೋಜರ್ ಇದೆ ಮಕ್ಕಳಿಗೆ. ಅಲ್ಲಿ ಕೆಲವು ರೂರಲ್ ಏರಿಯಾಸಲ್ಲಿ ರಿಸೋರ್ಸ್ ಪರ್ಸನ್ಸ್ಗಳು ಸಿಗೋದಿಲ್ಲ, ಇಲ್ಲ ಮಕ್ಕಳಿಗೆ ಎಕ್ಸ್ಪೋಜರ್ ಇಲ್ಲ. ಅಂಥ ಶಾಲೆಗಳಲ್ಲಿ ನಾನು ಹೋಗಿ ಅಲ್ಲಿಯ ಮಕ್ಕಳೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡಿದ್ದೇನೆ. ಮತ್ತು ಮುಖ್ಯವಾಗಿ ನನ್ನ ಪರ್ಸನಲಿ ನಾನು ಕರ್ನಾಟಕವನ್ನು ಬಲು ಹತ್ತಿರದಿಂದ ನೋಡಿದ್ದೇನೆ. ಸೊ ಹಾಗಾಗಿ ಒಟ್ಟಿನಲ್ಲಿ ಕರ್ನಾಟಕದ ಅನೇಕ ಸರ್ಕಾರಿ ಶಾಲೆಗಳನ್ನು ಭೇಟಿ ನೀಡಿದ್ದೀರಾ. ಸರ್ಕಾರಿ ಶಾಲೆಗಳು ಯಾಕೆ ಸರ್ ತಮ್ಮ ಕಾನ್ಸೆಪ್ಟಲ್ಲಿ ಇದ್ದಂಥದ್ದು ಸರ್ಕಾರಿ ಶಾಲೆಗಳೇ ಯಾಕೆ ಮುಖ್ಯ ಆಯಿತು ಅಂತ? ಹಾಂ, ಇಲ್ಲಿ ಸರ್ಕಾರಿ ಶಾಲೆ ಮಾತ್ರ ಅಲ್ಲದೆ ರೂರಲ್ ಏರಿಯಾಸಿನ ಗ್ರಾಮೀಣ ಪ್ರದೇಶಗಳ ಸರ್ಕಾರಿ ಶಾಲೆಗಳನ್ನು ನಾನು ಟಾರ್ಗೆಟ್ ಮಾಡಿದೆ ನನ್ನ ಟ್ರಾವೆಲಲ್ಲಿ. ಒಂದೇ ವಿಷಯ ಏನಂದರೆ, ಪ್ರೈವೇಟ್ ಶಾಲೆಗಳಿಗೆ ರಿಸೋರ್ಸಸ್ ಇರ್ತದೆ. ಸುಮಾರು ಶಾಲೆಗಳಲ್ಲಿ ನಾನು ಪ್ರೈವೇಟ್ ಶಾಲೆಗಳಿಗೂ ಹೋಗಿದ್ದೇನೆ, ಅಲ್ಲಿ ರಿಸೋರ್ಸ್ಗಳ ಕೊರತೆ ಇದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ
ರಿಸೋರ್ಸಸ್ಗಳ ಕೊರತೆ ಇರುತ್ತೆ. ಮೇನ್ಲಿ ಫಿನಾನ್ಷಿಯಲ್ ರಿಸೋರ್ಸ್. ಒಬ್ಬ ರಿಸೋರ್ಸ್ ಪರ್ಸನನ್ನು ಕರೆಸಿ ಇದು ಅಲ್ಲಿ ಇದು ಮಾಡೋದು. ಮತ್ತು ಕೆಲವು ಶಾಲೆಗಳು ಎಷ್ಟು ದೂರ ಇದೆ, ಎಷ್ಟು ರಿಮೋಟ್ ಪ್ಲೇಸಲ್ಲಿದೆ ಅಂತ ಹೇಳಿದರೆ ಅಲ್ಲಿಗೆ ಶಿಕ್ಷಕರೇ ಟ್ರಾನ್ಸ್ಫರ್ ತಗೊಂಡು ಬರುವುದಿಲ್ಲ. ಇನ್ನು ರಿಸೋರ್ಸ್ ಪರ್ಸನ್ಗಳನ್ನು ಕರೆಸುವ ಒಂದು ವಿಷಯ ಬಲು ದೂರ ಅದು. ಸೊ ಈ ಎಲ್ಲ ಯೋಚನೆಗಳಿಂದ ನಾನು ಸರ್ಕಾರಿ ಶಾಲೆಗಳು, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿರುವ ಸರ್ಕಾರಿ ಶಾಲೆಗಳು, ಈಗ ನಾನು ಹಾವೇರಿಗೆ ಹೋದರೆ ಹಾವೇರಿ ಜಿಲ್ಲೆಯಲ್ಲಿ ನಾನು ರಾಣೆಬೆನ್ನೂರಿನ ಕಾರ್ನರಿನ ಒಂದು ರಿಮೋಟ್ ಕಾರ್ನರಿನ ಒಂದು ಶಾಲೆಗೆ ಹೋಗಿದ್ದೆ. ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ ಕೂಡ ನಾನು ಸಿಟಿಗಳನ್ನು ಬಿಟ್ಟು ಬ್ರಹ್ಮಾವರದಿಂದ ಒಳಗೆ ಹೆಬ್ರಿ ಸೈಡಲ್ಲಿ ಇಂಥ ಜಾಗಗಳಲ್ಲಿ ನಾನು ಸರ್ಕಾರಿ ಶಾಲೆಗಳನ್ನು ಮುಟ್ಟುವಂಥ ಕೆಲಸ ಮಾಡಿದೆ. ಸೊ ಮುಖ್ಯವಾಗಿ ಏನಿಲ್ಲ, ಎಕ್ಸ್ಪೋಜರ್ ಕಮ್ಮಿ ಮಕ್ಕಳಿಗೆ, ಅಲ್ಲಿಯ ಮಕ್ಕಳಿಗೆ ರಿಸೋರ್ಸಸ್ ಕಮ್ಮಿ ಇರ್ತದೆ. ಸೊ ಇಲ್ಲಿ ನಮ್ಮದು ಏನಾದರೂ ಒಂದು ಕಿಂಚಿತ್ ಪ್ರಯತ್ನ ಮಾಡ್ಬೋದು ಅಂತೇಳಿ ನನ್ನ ಅನಿಸಿಕೆಯಿಂದ ನಾನು ಈ ಒಂದು ವಿಷಯ ಅಂದರೆ ಗ್ರಾಮೀಣ ಮಕ್ಕಳನ್ನು ಟಾರ್ಗೆಟ್ ಮಾಡಿ ಸಂಪರ್ಕಿಸುವಂಥ ಒಂದು ಅಭಿಯಾನ. ಈ ಅಭಿಯಾನದಿಂದ ತಮಗೆ ಸಿಕ್ಕಿರುವಂತಹ ಮಾಹಿತಿ ಅಥವಾ ತಾವು ಕಂಡುಕೊಂಡಿರುವಂತಹ ಸವಾಲುಗಳಿಗೇನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ? ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣ ಪ್ರದೇಶಕ್ಕೇ ಹಲವು ಸಮಸ್ಯೆಗಳಿರುತ್ತೆ. ಅದರಲ್ಲೂ ಕೂಡ ಅಲ್ಲಿ ಕಲಿಯುವಂಥ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗಂತೂ ಸವಾಲುಗಳು ತುಂಬಾ ಇರುತ್ತೆ. ಅದನ್ನು ಅವರಿಗೆ ಇಂತಿಂಥ ವ್ಯವಸ್ಥೆಗಳು ಇವೆ ಅನ್ನುವಂಥದ್ದೇ ಅವರಿಗೆ ಗೊತ್ತಿರೋದಿಲ್ಲ ಪಾಪ. ಅಂತಹ ವ್ಯವಸ್ಥೆಗಳಲ್ಲಿ ಹುದುಗಿ ಹೋಗಿರುವಂಥ ಒಂದು ಕಲಿಕೆ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ತಾವಲ್ಲಿ ಪ್ರಾಕ್ಟಿಕಲ್ ಆಗಿ ಕಂಡಿರುವಂತಹ ಕೆಲವೊಂದು ಸಮಸ್ಯೆಗಳು, ಸವಾಲುಗಳು ಹಾಗಾದರೆ ಯಾವ ಥರ ಇತ್ತು ಅಂತ? ಈಗ ಮುಖ್ಯವಾಗಿ ನಾನು ಟ್ರಾವೆಲ್ ಮಾಡುವ ಉದ್ದೇಶ ಯಾವುದೇ ಒಂದು ಕ್ರಿಟಿಕಲ್ ಆಗಿ ಇದನ್ನು ಈ ವಿಷಯವನ್ನು ಅನಾಲಿಸಿಸ್ ಮಾಡಲಿಕ್ಕೆ ನಾನು ಹೊರಟವ ಅಲ್ಲ. ಮಕ್ಕಳನ್ನು ಭೇಟಿಯಾಗಿ ಮಕ್ಕಳಿಗೆ ಒಂದು ಮೋಟಿವೇಟ್ ಮಾಡುವ, ಹುರಿತುಂಬಿಸುವ ಅಂತೇಳಿ ಒಂದೇ ಒಂದು ಗುರಿ ಇತ್ತು, ಪ್ಲಸ್ ಟ್ರಾವೆಲ್ ಗುರಿ ಇತ್ತು. ಹಾಗಾಗಿ ನಾನು ವೆರಿ ಸೀರಿಯಸ್ಲಿ ನನ್ನ ಜರ್ನಲಿಸಮನ್ನು ಇಲ್ಲ ಇನ್ವೆಸ್ಟಿಗೇಷನ್ ಇಲ್ಲ ಇದನ್ನೊಂದು ಇನ್ಸ್ಪೆಕ್ಷನ್ ಥರ ನೋಡಲಿಲ್ಲ ಮುಖ್ಯವಾಗಿ. ಮತ್ತು ಇದೊಂದು ಟ್ರಯಲ್ ರನ್ ಆಗಿತ್ತು, ಏನು ಪ್ಲ್ಯಾನ್ ಮಾಡದೆ ಗೌರ್ಮೆಂಟಿನ ಒಂದು ಏನು ಸಿಸ್ಟಮ್ ಇದೆಯೋ ಆ ಸಿಸ್ಟಮನ್ನು ನಾನು ಟಚ್ ಮಾಡಲಿಲ್ಲ. ಅವ್ರ ಹತ್ರ ನಾನು ಸೀದಾ ಹೋಗುವಾಗ ಯಾವುದು ಶಾಲೆಗೆ ನನಗೆ ಹೋಗ್ಲಿಕ್ಕಾಗ್ತದೋ ಕೆಲವು ಮಂದಿ ಅಲ್ಲಿಯ ನೆಟ್ವರ್ಕಿಂದ ನಾನು ಶಾಲೆಗೆ ಹೋದೆ. ಹಾಗಾಗಿ ದಿಸ್ ವಾಸ್ ಎನ್ ಟೋಟ್ಲಿ ಅನ್ಪ್ಲ್ಯಾನ್ಡ್ ಟೂರ್ ಮೊಟ್ಟ ಮೊದಲನೇದಾಗಿ. ಆದರೆ ಸಾಮಾನ್ಯವಾಗಿ ನಮಗೆ ಸುಮಾರು ವಿಷಯಗಳು ಕಾಣಲಿಕ್ಕೆ ಬರ್ತದೆ. ಅದನ್ನೇ ನಾನು ಒಂದು ಅಬ್ಸರ್ವೇಷನಲ್ ರಿಪೋರ್ಟ್ ಅಂತೇಳಿ ನಾನು ಏನು ಸರ್ಕಾರಕ್ಕೆ ಗಮನಕ್ಕೆ ತರುವ ಅಂತೇಳಿದ್ದೇನೋ, ಪತ್ರಕರ್ತನಾಗಿಯೂ ಕೂಡ ಅದು ಪತ್ರಕರ್ತನ ಒಂದು ವೃತ್ತಿ ಪ್ರವೃತ್ತಿ ಎಲ್ಲ ಸೇರಿಕೊಂಡು ಅದು ಆಟೋಮೆಟಿಕಲಿ ಬರ್ತದೆ ನಾವು ಎಲ್ಲಿ ಹೋಗುವಾಗಲೂ. ಸೊ ಮುಖ್ಯವಾಗಿ ನಾನು ಫಸ್ಟ್ ಸಮಸ್ಯೆ ಸವಾಲಕ್ಕಿಂತ ನಾನು ಮುಖ್ಯವಾಗಿ ಹೇಳೋದು ಅಂತ ಹೇಳಿದರೆ, ಗ್ರಾಮೀಣ ಪ್ರದೇಶದ ಮಕ್ಕಳು ಅತ್ಯದ್ಭುತವಾಗಿದ್ದಾರೆ. ಅವರ ಏನು ಕಲಿಕೆಯಲ್ಲಿ ಅಂದರೆ ಅಕ್ಯಾಡೆಮಿಕ್ಸಲ್ಲಿ ಅಷ್ಟು ಇಂಟ್ರೆಸ್ಟ್ ತೋರಿಸದೇ ಇರ್ಬೋದು, ಆದರೆ ಅವರಲ್ಲಿ ಇರುವ ಪೊಟೆನ್ಷಿಯಲ್ಗಳು ಅದನ್ನು ನಾವು ಐಡೆಂಟಿಫೈ ಮಾಡಿದರೆ ನಿಜವಾಗಿಯೂ ನಾವು ಮೇನ್ ಸ್ಟ್ರೀಮಿಂಗ್ ಅಂತ ಹೇಳುವಾಗ ಮಕ್ಕಳನ್ನು ಇದೇ ಕಲಿಸಬೇಕು, ಹೀಗೆ ಹೋಗಬೇಕು ಅಂತ ಹೇಳುವ ಬದಲು ಅಲ್ಲಿಯ ಏನು ಅಭಿರುಚಿಗಳು, ಮಕ್ಕಳಲ್ಲಿರುವ ಅಭಿರುಚಿಗಳು, ಮಕ್ಕಳಲ್ಲಿರುವ ಎಂತೂಸಿಯಾಸಮ್, ಮಕ್ಕಳಲ್ಲಿರುವ ಒಂದು ಮುಗ್ಧತೆ, ಎಕ್ಸ್ಪೋಜರ್ ಕಮ್ಮಿ ಇದೆ ಇಲ್ಲಿ. ಸಿಟಿ ಥರ ಎಕ್ಸ್ಪೋಜರ್, ಡಿಜಿಟಲ್ ಎಕ್ಸ್ಪೋಜರ್ ಜಾಸ್ತಿ ಆಗಿಲ್ಲ ನಾನು ಕಂಡ ಹಾಗೆ. ಉಂಟು, ರೀಲ್ಗಳು ಉಂಟು, ಮೊಬೈಲ್ಗಳು ಉಂಟು, ಎಲ್ಲ ಉಂಟು, ಆದರೆ ಅಲ್ಲಿ ಎಕ್ಸ್ಪೋಜರ್ ಇನ್ನೂ ಆ ಹದಕ್ಕೆ ಹೋಗಿಲ್ಲ. ಒಂದು ಮಕ್ಕಳ ವಿಷಯ. ಇನ್ನೊಂದು ಸಮಸ್ಯೆ ಮತ್ತು ಸವಾಲುಗಳ ವಿಷಯ. ಈಗ ರೂರಲ್ ಏರಿಯಾಸಿನ ಸರ್ಕಾರಿ ಶಾಲೆಗಳ ಮುಖ್ಯ ಸಮಸ್ಯೆ ನಾನು ಕಂಡಾಗೆ ಟೀಚರ್ಗಳು ಅಲ್ಲಿಗೆ ಟ್ರಾನ್ಸ್ಫರ್ ತಗೊಂಡು ಹೋಗಲಿಕ್ಕೆ ರೆಡಿ ಇಲ್ಲ. 3-4 ಶಾಲೆಗಳಲ್ಲಿ
ಇನ್ಚಾರ್ಜ್ ಹೆಡ್ ಮಿಸ್ಟ್ರೆಸ್ ಹೆಡ್ ಮಾಸ್ಟರ್ ಇದ್ದಾರೆ. ಸೊ ಅಲ್ಲಿ ಇನ್ಚಾರ್ಜ್ ಯಾಕೆ ಅಂತ ಹೇಳಿದರೆ ಅಲ್ಲಿಗೆ ಫುಲ್ ಟೈಮ್ ಇವರು ಟ್ರಾನ್ಸ್ಫರ್ ತಗೊಂಡು ಬರಲಿಕ್ಕೆ ರೆಡಿ ಇಲ್ಲ ಅಂತೇಳಿ. ಸೊ ರಿಮೋಟ್ ಜಾಗದಲ್ಲಿದೆ, ಹಳ್ಳಿ ಮಾತ್ರ ಅಲ್ಲ, ಕಾಡಿನೊಳಗಿನ ಹಳ್ಳಿ. ಹಾಗೆ ಅಂಥ ಪ್ಲೇಸಸ್ಗಳಲ್ಲಿ ಒಂದು ಸಮಸ್ಯೆ ಟೀಚರ್ಗಳದ್ದು. ಅದು ಕೊರತೆ ಅಂತ ಹೇಳೋದಿಲ್ಲ, ನಾನು ಇದ್ದ ಟೀಚರ್ಸ್ಗಳು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅದು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಅಂದಾಜಾಗುವುದಿಲ್ಲ. ಯಾಕಂದರೆ ಒಂದು ವಿಸಿಟಲ್ಲಿ ನಾನು ಜಸ್ಟ್ ಹೀಗೆ ಸಂದರ್ಶನ ಮಾಡಿದ ಹೊರತು ಯಾವುದೇ ಸೀರಿಯಸ್ ಆಗಿ ಅವ್ರ ಹತ್ರ ಇಂಟ್ರೋಗೇಷನ್ ಮಾಡಲಿಲ್ಲ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈ ಹಳ್ಳಿಗಳಲ್ಲಿ ಕೂಡ, ರಿಮೋಟ್ ಹಳ್ಳಿಗಳಲ್ಲಿ ಕೂಡ ಸಿಟಿಯ, ಈಗ ನಿಯರೆಸ್ಟ್ ಸಿಟಿ ಒಂದು 20 ಕಿಲೋಮೀಟ್ರ್ ದೂರದಲ್ಲಿದೆ ಅಂತ ಅಂದ್ಕೊಳ್ಳಿ. 20 ಕಿಲೋಮೀಟ್ರ್ ದೂರದಿಂದ ಈ ಹಳ್ಳಿಗೆ ಬಸ್ ಫೆಸಿಲಿಟಿ ಮೂಲಕ ಇಂಗ್ಲೀಷ್ ಮೀಡಿಯಂ ಶಾಲೆಗಳು, ಸಿಟಿ ಶಾಲೆಗಳು ಹಳ್ಳಿಯಲ್ಲೂ ಪ್ರವೇಶಿಸಿದೆ. ಸೊ ಹಾಗಾಗಿ ಅಲ್ಲಿ ಹಳ್ಳಿಯ ಶಾಲೆಯ ವಾತಾವರಣ ಇಲ್ಲ ಹಳ್ಳಿಯ ಅಟೆಂಡೆನ್ಸ್, ಶಾಲೆಯ ಏನು ಇಂಟೇಕ್ ಇದೆಯೋ ಅದು ಕಮ್ಮಿ ಆಗ್ತಾ ಹೋಗ್ತದೆ, ಕಮ್ಮಿ ಆಗ್ತಾ ಇದೆ, ಕಾಣ್ತಾ ಇದೆ. ಮತ್ತು ಕೆಲವು ಹಳ್ಳಿಗಳಲ್ಲಿ ಪ್ಯಾರಲಲ್ ಆಗಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ಗಳು ಸ್ಟಾರ್ಟ್ ಆಗಿದೆ. ಕೆಲವು ಕಡೆ ಸರ್ಕಾರಿ ಶಾಲೆಯಲ್ಲೇ ಇಂಗ್ಲೀಷ್ ಮೀಡಿಯಂ ಕೂಡ ಮಾಡಿರೋದ್ರಿಂದ ಕನ್ನಡ ಮೀಡಿಯಂ ಶಾಲೆಗಳಿಗೆ ಏನು ಇನ್ಪುಟ್ ಅಡ್ಮಿಷನ್ ಕಮ್ಮಿ ಆಗ್ತಾ ಇದೆ. ಅದೇ ಸರ್ಕಾರಿ ಶಾಲೆ ಇಂಗ್ಲೀಷ್ ಮೀಡಿಯಮ್ಗೆ ಜಾಸ್ತಿ ಆಗ್ತಾ ಇದೆ. ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೇನೆ. ಸಿಟಿಗಳಲ್ಲಿ ಸರ್ಕಾರಿ ಶಾಲೆ ಮತ್ತು ಇದರಲ್ಲಿ ಸಿಟಿಯ ವಿಶೇಷತೆ ಬೇರೆಯೇ ಇದೆ, ಸಿಟಿಯ ಸಮಸ್ಯೆ ಬೇರೆ ಇದೆ. ಇಲ್ಲಿ ಏಡೆಡ್ ಶಾಲೆಗಳಿವೆ. ಪ್ರೈವೇಟ್ ಶಾಲೆಗಳಲ್ಲಿ ಒಂದು CBSE ಶಾಲೆ ಇರ್ತದೆ, ಒಂದು ಸ್ಟೇಟ್ ಸಿಲೆಬಸ್ ಶಾಲೆ ಇರ್ತದೆ ಇಂಗ್ಲೀಷ್ ಮೀಡಿಯಂ, ಒಂದು ಕನ್ನಡ ಮೀಡಿಯಂ ಏಡೆಡ್ ಶಾಲೆ ಇರ್ತದೆ. ಈ ಪ್ರೈವೇಟ್ ಶಾಲೆಗಳು ನನಗೆ ಬಂದ ಮಾಹಿತಿ ಅಂದರೆ ಟೀಚರ್ಗಳು ಹೇಳಿರೋದು, ಹೆಡ್ ಮಾಸ್ಟರ್ಗಳು ಹೇಳಿರೋದು, ಈ ಏಡೆಡ್ ಶಾಲೆಯ ಮಕ್ಕಳು, ಇದು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಅಂತ. ಸೊ ಪ್ರೈವೇಟ್ ಮ್ಯಾನೇಜ್ಮೆಂಟಲ್ಲಿ ಫ್ರೀ ಎಜುಕೇಷನ್ ಸಿಗ್ತದೆ, ಧರ್ಮಕ್ಕೆ ಎಜುಕೇಷನ್ ಸಿಗ್ತದೆ ಏಡೆಡ್ ಸ್ಕೂಲ್ ಇರೋದ್ರಿಂದ ಕನ್ನಡ ಮೀಡಿಯಮಲ್ಲಿ. ಸೊ ನಾವು ಪೇರೆಂಟ್ಸಿನ ಮೈಂಡ್ಸೆಟ್ಟಲ್ಲಿ ಸರ್ಕಾರಿ ಶಾಲೆ ಮತ್ತು ಪ್ರೈವೇಟ್ ಶಾಲೆ ಒಂದು ತಾರತಮ್ಯ ಮತ್ತು ಒಂದು ಇದು ಮೈಂಡ್ಸೆಟ್ ಯಾವಾಗಲೂ ಇದ್ದೇ ಇದೆ. ಹಾಗಾಗಿ ಸರ್ಕಾರಿ ಶಾಲೆಗೆ ಯಾಕೆ ಹೋಗಬೇಕು, ಪ್ರೈವೇಟ್ ಶಾಲೆಯಲ್ಲೇ ಕನ್ನಡ ಮೀಡಿಯಮಿಗೆ ಕಲಿಸುವ ಅಂಥೇಳಿ ಈ ಒಂದು ವಿಷಯ ಸಹ ನನಗೆ ಕಾಣಲಿಕ್ಕೆ ಬಂತು. ಸೊ ಹಲವಾರು ಸಮಸ್ಯೆ, ಸವಾಲು, ಅದರ ಜೊತೆಗೆ ಸುಮಾರು ಹಳ್ಳಿಗಳ ಶಾಲೆಗಳಲ್ಲಿ ಸುಮಾರು ಅದ್ಭುತವಾದ ಟ್ಯಾಲೆಂಟೆಡ್, ಇಂಟ್ರೆಸ್ಟೆಡ್ ಮತ್ತು ಪ್ರತಿಭಾನ್ವಿತ ಶಿಕ್ಷಕರಿದ್ದಾರೆ. ಆ ಶಿಕ್ಷಕರ ಒಂದು ಪ್ರತಿಭೆಯನ್ನು ಕರೆಕ್ಟಾಗಿ ಸ್ಕೂಲ್ ಇಲ್ಲ ಸರ್ಕಾರ ಅದನ್ನು ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಲಿಮಿಟೆಡ್ ಸ್ಕೋಪ್. ಈಗ ಒಂದು ಶಾಲೆಯಲ್ಲಿ 8th 9th 10th 3 ಕ್ಲಾಸ್ ಸೇರಿ 50 ಜನ ಮಕ್ಕಳಿದ್ದಾರೆ. ಸ್ಟ್ರೆಂತ್ ಕಡಿಮೆ ಆಗ್ತದೆ. ಮತ್ತು ಅಲ್ಲಿಯ ಆ ಚಟುವಟಿಕೆಗಳಲ್ಲಿ ಇವರನ್ನು ಇನ್ವಾಲ್ವ್ ಮಾಡಲಿಕ್ಕೆ, ಮತ್ತು ಸುಮಾರು ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳು. ಈಗ ನಾನು ಕೆಲವು ಶಾಲೆಗಳಲ್ಲಿ ಹೋದಾಗ, ಸರ್ ಹೆಡ್ ಮಾಸ್ಟರ್ ಒಂದು ಹುಡುಗನ ಮನೆಗೆ ಹೋಗಿದ್ದಾರೆ ಅಂತ. ಹುಡುಗನ ಮನೆಗೆ ಯಾಕೆ ಹೋಗಿದ್ದಾರೆ? ಅವ 2 ದಿನದಿಂದ ಆಬ್ಸೆಂಟ್ ಆಗಿದ್ದ ಸರ್. ಸೊ ಸರ್ಕಾರಕ್ಕೆ ಅವರು ವರದಿ ಸಲ್ಲಿಸಬೇಕು. 2 ದಿನಕ್ಕಿಂತ ಜಾಸ್ತಿ ಒಬ್ಬ ಆಬ್ಸೆಂಟ್ ಆದರೆ ಇವರೇ ಮನೆಗೆ ಹೋಗಿ ಅಲ್ಲಿಯ ಫೋಟೋ ತೆಗೆದು ಅಲ್ಲಿ ಯಾಕೆ ಅವ 2 ದಿನ ಬರಲಿಲ್ಲ ಅಂತೇಳಿ ವಿಚಾರಿಸಿ, ಅಂದರೆ ಮನೆ ಒಂದು 10 ಕಿಲೋಮೀಟರ್ ದೂರ ಇರ್ತದೆ ಒಳಗೆ, ಹಳ್ಳಿಯ ಒಳಗೆ. ಈ ಮುಖ್ಯ ಶಿಕ್ಷಕರೇ ಹೋಗಬೇಕು. ಸೊ ಇಂಥದ್ದೆಲ್ಲ ವ್ಯವಸ್ಥೆ, ಇಂಥದ್ದೆಲ್ಲ ಸವಾಲುಗಳು ನಾವು ಕಾಣಲಿಕ್ಕೆ ಸಿಗ್ತದೆ ನಮಗೆ. ಸೊ ಒಂದು ರೀತಿಯಲ್ಲಿ ನನಗೆ ಒಂದು ಏನು ಹೇಳ್ತೇವೆ ನಾವು, ಸರ್ಫೇಸ್ ಲೆವೆಲಲ್ಲಿ ಏನೇನು ಸವಾಲುಗಳಿದೆ ಅಂತೇಳಿ ನಾನು ಇನ್ನು ಅದನ್ನು ಪುನಃ ಮೆಲ್ಕು ಹಾಕಿಕೊಂಡು ನಾನು ಒಂದು ರಿಪೋರ್ಟನ್ನು ತಯಾರು ಮಾಡುವ ಅಂತೇಳಿ ನಾನು ಇನ್ನು ಕೂತ್ಕೊಳ್ಬೇಕಷ್ಟೇ. ಓಕೆ.
ಅಲ್ಲ, ಒಟ್ಟಾರೆಯಾಗಿ ತಾವು ಹೇಳ್ತಾ ಇರುವಂಥ ಎಲ್ಲ ಮಾಹಿತಿಗಳನ್ನು ಕೂಡ ಕೇಳ್ತಾ ಹೋದರೆ ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ ಅಂತ ಹೇಳ್ಬೋದಾ, ಅಲ್ಲ ಅಲ್ಲಿಯ ಸುತ್ತಮುತ್ತಲಿರುವಂತಹ ಜನತೆ ಅಂತ ಹೇಳ್ಬೇಕು, ಯಾವುದನ್ನು ಒಪ್ಪಿಕೊಳ್ಬೇಕು ಅಂತ? ವೆಲ್, ನಾನು ಈಗ ಸರ್ಕಾರಿ ಸಿಸ್ಟಮಲ್ಲಿ ಹಲವಾರು ನ್ಯೂನತೆಗಳಿದೆ. ಅದು ಬರೇ ಶಿಕ್ಷಣದ ಕ್ಷೇತ್ರದಲ್ಲಿ ಅಲ್ಲ, ಆರೋಗ್ಯದ ಕ್ಷೇತ್ರದಲ್ಲಿ ಆಗ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಗ್ಬೋದು. ನ್ಯೂನತೆಗಳು ನಾವು ಕಾಣುವುದು ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ. ಈಗ ನಾನು ಸುಮಾರು KPS ಶಾಲೆಗಳಿಗೆ ಹೋದೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಇನ್ಫ್ರಾಸ್ಟ್ರಕ್ಚರಿಗೆ ಸುಮಾರು ದುಡ್ಡು ಬಂದಿದೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಅಲ್ಲಿ ಮಕ್ಕಳ ಸ್ಟ್ರೆಂತ್ ಕೂಡ ಜಾಸ್ತಿ ಇದೆ. ಆದರೆ ಅಲ್ಲಿ ಶಿಕ್ಷಕರ ಎಫಿಷಿಯನ್ಸಿ ಇರ್ಬೋದು, ಇಲ್ಲ ಬೇರೆ ಬೇರೆ ರೀತಿಯ ನಾನ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದಕ್ಕೆ ಪೂರಕವಾಗಿ ಏನು ಸಪೋರ್ಟ್ ಬೇಕಾ ಅದು ಸಿಗೋದಿಲ್ಲ. ಸೊ ಈ ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ ಕರೆಕ್ಟಾಗಿ ಮತ್ತೆ ನೋಡಿ, ಈ ಸರ್ಕಾರಿ ಲೆವೆಲಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಇನ್ಸ್ಪೆಕ್ಷನ್ ಆಗ್ತದೆ. DDPI ಇಂದ ಹಿಡಿದು ಕೆಳಗೆ ಇನ್ಸ್ಪೆಕ್ಟರ್ಸ್ಗಳವರೆಗೆ ಒಂದು ಸಿಸ್ಟಮ್ ಎಲ್ಲ ಇದೆ. ಅದು ಎಷ್ಟರ ತನಕ ಇಂಪ್ಲಿಮೆಂಟ್ ಆಗ್ತದೆ ಅಂತೇಳಿ ನಾವು ಹೇಳಲಿಕ್ಕಾಗೋದಿಲ್ಲ. ಕೆಲವು ಅದಕ್ಕೆ ನಾನು 60% ಸರ್ಕಾರದ ಮೇಲೆ, ಇನ್ನೊಂದು 30% ಈ ಆಡಳಿತಾತ್ಮಕ ವ್ಯವಸ್ಥೆ ಮೇಲೆ, ಮತ್ತೆ ಒಂದು 10% ಜನರ ಮೇಲೆ, ಜನರ ಮೈಂಡ್ ಸೆಟ್. ಈಗ ಜನರನ್ನು ಕರೆಕ್ಟಾಗಿ ನಾವು ಓರಿಯೆಂಟ್ ಮಾಡಿದರೆ, ರೂರಲ್ ಏರಿಯಾಸಲ್ಲಿ ಒಂದು ಸರಿಯಾಗಿ ನೋಡಪ್ಪ, ಕನ್ನಡ ಮಾಧ್ಯಮದಲ್ಲಿ ಕಲಿತ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ಇಲ್ಲ ಇಲ್ಲಿಯ ಕನ್ನಡ ಮೀಡಿಯಮ್ಮಿನ ಶಾಲೆಯ ಶಿಕ್ಷಕರ ಗುಣಮಟ್ಟ ಎಷ್ಟು ಚೆನ್ನಾಗಿದೆ, ಇದನ್ನು ಪೇರೆಂಟ್ಸಿಗೆ ಮನವರಿಕೆ ಮಾಡಿದರೆ, ಮತ್ತು ಗೌರ್ಮೆಂಟ್ ಶಾಲೆ ಎನ್ನುವ ಮೈಂಡ್ ಸೆಟ್ ಅನ್ನೊಂದು ನಾವು ತೆಗೆದುಹಾಕಬೇಕಾಗ್ತದೆ. ಸೊ ಈ ಸಿಸ್ಟಮಲ್ಲಿ ಒಂದು ಕೂಲಂಕುಷವಾಗಿ ಒಂದು ರಿವ್ಯೂ ಮಾಡಬೇಕು. ಅದಕ್ಕೆ ಇಂಥ ಒಂದು ಏನು ಟ್ರಾವೆಲ್ಗಳು, ಇನ್ಪುಟ್ಸ್ಗಳು, ನಾವೇನು ತಜ್ಞರಲ್ಲ, ನಾನು ತಜ್ಞ ಅಂತ ಹೇಳೋದಿಲ್ಲ, ಆದರೆ ನನ್ನ ಜರ್ನಲಿಸ್ಟಿಕ್ ಏನು ಇನ್ಸ್ಟಿಂಕ್ಟ್ ಉಂಟ, ಪ್ಲಸ್ ನಾವು ಹಳ್ಳಿಗಳಲ್ಲಿ ರೀಚ್ ಔಟ್ ಆದದ್ದು, ಅದರದ್ದು ಇನ್ಪುಟ್ಸ್ ತಗೊಂಡು ಒಂದು ವಿಮರ್ಶೆ ಮಾಡಿ, ಒಂದು ಇನ್ನೂ ಏನು ಸಿಸ್ಟಮನ್ನು ಚೇಂಜ್ ಮಾಡುವ, ಇಲ್ಲ ಸಿಸ್ಟಮನ್ನು ಬೆಟರ್ ಮಾಡುವ ಒಂದು ಯಾವಾಗಲೂ ಸ್ಕೋಪ್ ಇದ್ದೇ ಇದೆ. ಅಲ್ಲ, ಪ್ರಮುಖವಾಗಿ ತಾವು ಒಂದು ಕಡೆ ಮಾಜಿ ಪತ್ರಕರ್ತರು, ಜೊತೆಗೆ ಈ ಸರ್ಕಾರಿ ಶಾಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆಯನ್ನು ಮಾಡ್ತಾ ಇರೋದ್ರಿಂದ ನಾನು ಕೇಳ್ತಾ ಇರುವಂಥದ್ದು, ಪ್ರಸ್ತುತ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿ. ಆದರೆ ಪ್ರಸ್ತುತ ಸರ್ಕಾರಿ ಶಾಲೆ ಅಥವಾ ಸರ್ಕಾರಿ ವ್ಯವಸ್ಥೆ ಅಂತ ಹೇಳಿದಾಗ ಅಸಡ್ಡೆ ತೋರುವವರೇ ಹೆಚ್ಚಾಗಿ ಕಾಣ್ತಾ ಇರುವಂಥ. ಯಾಕಂತ ಹೇಳಿದ್ರೆ ಸರಿಯಾಗಿ ನೆನಪಿಲ್ಲ, ರಾಜ್ಯದಲ್ಲಿ ಅಟ್ ಪ್ರೆಸೆಂಟ್ ಇನ್ನು ಕೆಲವು ದಿವಸಗಳಲ್ಲಿ ಸರ್ಕಾರಿ ಶಾಲೆಗಳು, ಇಂತಿಷ್ಟು ಸರ್ಕಾರಿ ಶಾಲೆಗಳು ಮುಚ್ಚೋದಿಕ್ಕಿವೆ ಅನ್ನುವಂಥ ಕೆಲವೊಂದು ಸರ್ವೆಗಳ ದಾಖಲೆ ಬಂದಿತ್ತು. ಇಷ್ಟು ಫಿಗರ್ಗಳು, ಇಂಥ ಸರ್ಕಾರಿ ಶಾಲೆಗಳು ಮುಚ್ಚುತ್ತೆ ಅಂತ ಹೇಳಿ. ನಾ ಕೇಳ್ತಾ ಇರುವಂಥದ್ದು, ಈ ಸರ್ಕಾರ ರಚನೆಗೆ ಬರುವಂಥ ವೇಳೆಯಲ್ಲಿ ವೋಟ್ಗಳನ್ನು ಪಡೆದುಕೊಳ್ಳೋದಕ್ಕೆ ಮಹಿಳೆಯರಿಗೆ 2,000ವನ್ನು ಕೊಡ್ತಾರೆ, ಅಥವಾ ಬಸ್ಗಳಲ್ಲಿ ಫ್ರೀಯನ್ನು ಕೊಡ್ತಾರೆ, ಮನೆಗಳಿಗೆ ವಿದ್ಯುತ್ ಫ್ರೀಯನ್ನು ಕೊಡ್ತಾರೆ. ಈ ರೀತಿಯಾದಂಥ ಯೋಜನೆಗಳನ್ನು ಜನರಿಗೆ ಕೊಟ್ಟು ಅವರ ವೋಟನ್ನು ಪಡ್ಕೊಳ್ಳೋದರ ರೀತಿಯಲ್ಲಿ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಈ ಘೋಷಣೆಗಳು ಪ್ರಣಾಳಿಕೆಯಲ್ಲಿ ಬರೋದಿಲ್ಲ, ಯಾಕೆ ಅನ್ನುವಂಥದ್ದು ಒಂದು ಪ್ರಮುಖ ಪ್ರಶ್ನೆ. ಮತ್ತು ಯಾವುದೇ ಸರ್ಕಾರ ಬಂದರೂ ಕೂಡ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುವಂಥದ್ದು ಹೆಚ್ಚು. ಯಾವುದು ಕೂಡ ಹೊಸದಾಗಿ ಸರ್ಕಾರಿ ಶಾಲೆಯನ್ನು ಕಟ್ಟುವಂಥದ್ದು ಕರ್ನಾಟಕದಲ್ಲಂತೂ ನಾವು ನೋಡಿಲ್ಲ. ಮತ್ತು ಪ್ರತಿಯೊಂದು ಶಾಲೆಗಳು ಕೂಡ 10-15 ಟೀಚರ್ಸ್ಗಳಿದ್ದಂಥದ್ದು ಏಕೋಪಾಧ್ಯಾಯ ಶಿಕ್ಷಣ ವ್ಯವಸ್ಥೆ ಆಗುತ್ತೆ. ಇನ್ನು ಕೆಲವು ವಿಚಾರವನ್ನು ತಾವೇ ಹೇಳ್ತಾ ಬಂದ್ರಿ. ಇಂಥ ಪರಿಸ್ಥಿತಿಗಳು ಯಾಕೆ ಕರ್ನಾಟಕದಲ್ಲಿ ಬರ್ತಾ ಇದೆ? ಈಗ ತಾವು ಸುಮಾರು 46ರಷ್ಟು ಸರ್ಕಾರಿ ಶಾಲೆಗಳನ್ನು ಭೇಟಿ ನೀಡಿದ್ದೀರಾ. ಇಲ್ಲಿ ವ್ಯವಸ್ಥೆಗಳನ್ನು ಕೂಡ ತಾವು ಹೇಳ್ತಾ ಇದ್ರಿ. ಕೆಲವೊಂದು ಶಾಲೆಗಳಲ್ಲಿ ಹೆಡ್ ಮಾಸ್ಟರ್ ಮಾತ್ರ ಇರುವಂಥದ್ದು, ಅಥವಾ ಶಿಕ್ಷಕರ ಕೊರತೆ ಇದೆ. ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಶಿಕ್ಷಕರಿಗೆ ಸಂಬಳದ ವೇತನದ ವ್ಯವಸ್ಥೆಯು ಕೂಡ ಅದು ಈ ತಿಂಗಳಾದರೆ ಮುಂದೆ ಯಾವ ತಿಂಗಳು ಅನ್ನುವಂಥ ಲೆಕ್ಕ ಇಲ್ಲ, ಅಂಥ ಪರಿಸ್ಥಿತಿ. ಇದೆಲ್ಲದಕ್ಕೂ ಕೂಡ ಸರ್ಕಾರ ನೇರ ಹೊಣೆ ಅನ್ನುವಂಥದ್ದು ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟ ಆಗುತ್ತಲ್ವ ಅಂತ ಹೇಳಿ. ಅನ್ಡೌಟೆಡ್ಲಿ ಡೆಫಿನೆಟ್ಲಿ ಸರ್ಕಾರಿ ಸಿಸ್ಟಮಲ್ಲಿ
ಆ ನ್ಯೂನತೆಗಳು ಇದ್ದೇ ಇವೆ. ಅದರಲ್ಲಿ ಏನು ಎರಡು ಮಾತಿಲ್ಲ. ಯಾವುದೇ ಸರ್ಕಾರ ಬರಲಿ, ನಾವು ನೋಡಿದ್ದೇವೆ. 32 ವರ್ಷದಿಂದ ನಾನು ಜರ್ನಲಿಸಮಲ್ಲಿ ಇದ್ದು ನಾನು ಬಿಟ್ಟು ಈಗ ಮಕ್ಕಳ ಜೊತೆ ಕೆಲಸ ಮಾಡ್ತಾ ಇರುವವ. ಅದೇ ಸರ್ಕಾರಿ ಶಾಲೆಯ ಶಿಕ್ಷಣ ಈ ಪಠ್ಯ ಪುಸ್ತಕದ ವ್ಯವಸ್ಥೆಯಲ್ಲಿ ಈ ಸರ್ಕಾರ ಬಂದರೆ ನಮ್ಮ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸಿದ್ಧಾಂತವನ್ನು ಆ ಪಠ್ಯಪುಸ್ತಕದಲ್ಲಿ ತುರುಕಬೇಕು ಅಂತ ಹೇಳಿ ಸರ್ಕಾರ ರಚನೆಯಾದ ಒಂದೇ ವಾರಕ್ಕೆ ನಮ್ಮ ಶಿಕ್ಷಣ ಮಂತ್ರಿಗಳು ಎದ್ದು ನಿಲ್ತಾವೆ. ಆದರೆ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಯಾವ ಶಿಕ್ಷಣ ಸಚಿವರು ಕೂಡ ಇಲ್ಲಿ ತನಕ ಎದ್ದು ನಿಂತಿರುವಂಥ ಇತಿಹಾಸ ಇಲ್ಲ ಕರ್ನಾಟಕದಲ್ಲಿ. ನನ್ನ ಅದು ನಿಜವಾದ ವಿಷಯ, ಅದರಲ್ಲೇನು ಡೌಟ್ ಇಲ್ಲ. ಈಗ ಯಾವುದೇ ವ್ಯವಸ್ಥೆಯಲ್ಲಿ ಒಂದು ಹೆಲ್ದಿ ಸೊಸೈಟಿ, ಹೆಲ್ದಿ ಕಮ್ಯುನಿಟಿ ಅಂತೇಳಿ ಆಗಬೇಕಾದ್ರೆ 3 ಏರಿಯಾಸ್, ಫೋಕಸ್ ಏರಿಯಾಸ್ ನನ್ನ ಪ್ರಕಾರ. ನಾನು ಪತ್ರಕರ್ತನಾಗಿಯೂ ಈಗ ಎಜುಕೇಷನ್ ಫೀಲ್ಡಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ತಾ ಇರೋದ್ರಿಂದ ಮತ್ತು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ, ಈ ಒಂದು ಟ್ರಾವೆಲ್ ಮಾತ್ರ ಅಲ್ಲ, ನಾನು ಸಾಧಾರಣ ಯಾವುದಾದ್ರೂ ಶಾಲೆಗಳಲ್ಲಿ ಕರೀತಾರೆ ಟ್ರೈನಿಂಗ್ ಪ್ರೋಗ್ರಾಮ್ಸಿಗೆ, ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ಸಿಗೆ ಎಲ್ಲ, ಸೊ ಹೋಗ್ತಾ ಇರ್ತೇನೆ. ಈ ನನ್ನ ಪರ್ಸನಲ್ ಪ್ರೊಫೈಲಿನ ಇದರಿಂದ ನಾನು ಹೇಳುವಂಥದ್ದು 3 ಮುಖ್ಯ ಡೈರೆಕ್ಷನ್. ಒಂದು ಎಜುಕೇಷನ್, ಹೆಲ್ತ್ ಮತ್ತು ಪಾವರ್ಟಿ. ಶಿಕ್ಷಣ, ಆರೋಗ್ಯ ಮತ್ತು ಏನು ನಾವು ಪಾವರ್ಟಿ ಎಲಿವಿಯೇಷನ್ ಅಂತ ಹೇಳ್ತೇವೆ, ಬಡತನ ನಿವಾರಣೆ. ಈ 3 ಮುಖ್ಯವಾದ ಏನು ಪ್ಯಾರಾಮೀಟರ್ಸ್ ಒಂದು ಹೆಲ್ದಿ ಕಮ್ಯುನಿಟಿ ಆರ್ ಹೆಲ್ದಿ ಸೊಸೈಟಿಗೆ. ಈ ಮೂರರಲ್ಲೂ ಬಜೆಟ್ ಪ್ರಾವಿಷನ್ಸ್ ನಾವು ನೋಡಿದರೆ, 3ನೇದಾದ ಬಡತನ ನಿರ್ಮೂಲನೆ ಅಂತ ಹೇಳಿ ಸುಮಾರು ಬಜೆಟ್ ಆಗುತ್ತೆ. ಆದರೆ ಅದು ಬೇರೆ ಬೇರೆ ರೀತಿಯ ಬಜೆಟ್ ಆಗ್ತದೆ. ಅದು ಪಾಪ್ಯುಲರಿಸ್ಟಿಕ್ ಬಜೆಟ್ಸ್ ಅಂತ ಹೇಳ್ತೇವೆ ನಾವು. ಸರ್ಕಾರದ ಪಾಪ್ಯುಲಾರಿಟಿಗೋಸ್ಕರ ಕೊಡುವಂಥ ಹಣ. ಆದರೆ ಜೆನ್ವಿನ್ ಆಗಿ ಹೆಲ್ತ್ ಮತ್ತು ಶಿಕ್ಷಣಕ್ಕೆ ಎಷ್ಟು ಬರಬೇಕೋ, ಎಷ್ಟು ಕೊಡಬೇಕೋ ಅದು ಬರ್ತಾ ಇಲ್ಲ. ಅದರ ಒಟ್ಟಿಗೆ ನಾವು ನೋಡ್ತಾ ಇರುವ ಮುಖ್ಯ ಒಂದು ಏನು ಎದ್ದು ಕಾಣ್ತದೆ ಅಂತ ಹೇಳಿದರೆ, ಇನ್ಫ್ರಾಸ್ಟ್ರಕ್ಚರಿಗೆ ದುಡ್ಡು ಸಿಗ್ತಾ ಉಂಟು, ಕಟ್ಟಡಗಳಿಗೆ ದುಡ್ಡು ಸಿಗ್ತಾ ಉಂಟು, ಕಟ್ಟಡ ನಿರ್ಮಾಣಕ್ಕೆ, ಬೆಂಚ್ ಖರೀದಿಗೆ ದುಡ್ಡು ಸಿಗ್ತಾ ಉಂಟು, ಟಾಯ್ಲೆಟ್ ನಿರ್ಮಾಣಕ್ಕೆ ದುಡ್ಡು ಸಿಗ್ತಾ ಉಂಟು. ಬಟ್ ಟೀಚರ್ ನೇಮಕಾತಿ ಆಗ್ತಾ ಇಲ್ಲ. ಟೀಚರ್ ಸಂಬಳದ ವಿಷಯದಲ್ಲಿ ಪ್ರಾಬ್ಲಮ್ ಉಂಟು. ಮತ್ತು ನನ್ನ ಪರಿಮಿತಿಯಲ್ಲಿ, ಅಂದರೆ ನಾನು ವರ್ಕ್ ಮಾಡುವ ಕ್ಷೇತ್ರದಲ್ಲಿ, ಅಂದರೆ ನಾನ್ ಅಕಾಡೆಮಿಕ್ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಅದು ಲಾಸ್ಟ್ ಪ್ರಿಯಾರಿಟಿ ಆಗಿದೆ. ಈಗ ಏನಿದ್ರೂ 10ನೇ ಕ್ಲಾಸನ್ನು ಆ ಹುಡುಗ ಪಾಸ್ ಮಾಡುವ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಭಾರಿ ಕಷ್ಟಪಟ್ಟು ಎಲ್ಲ ಶಾಲೆಗಳಲ್ಲಿ. ಅದರ ಹೊರತು ಮಕ್ಕಳಲ್ಲಿ ಅವರ ಏನು ಪ್ರತಿಭೆಗಳನ್ನು ಐಡೆಂಟಿಫೈ ಮಾಡುವ, ಆಯಿತು ಪ್ರತಿಭಾ ಕಾರಂಜಿ ಅದು ಇದು ಎಲ್ಲ ಇದೆ. ಪ್ರತಿಭಾ ಕಾರಂಜಿಯಲ್ಲೂ ಒಂದು ಶಾಲೆಯಲ್ಲಿ ಒಬ್ಬ ಹುಷಾರಿದ್ದರೆ ಅವನನ್ನೇ ಕಲ್ಕೊಂಡು ಹೋಗ್ತಾರೆ ಎಲ್ಲ ಕಡೆಗೆ ಕಾಂಪಿಟೇಷನ್ಗಳಿಗೆ. ಬಟ್ ಅದಲ್ಲದೆ ಪ್ರತಿಯೊಬ್ಬರ ಒಂದು ವ್ಯಕ್ತಿತ್ವ ವಿಕಸನ ಆಗಲಿ, ಟೀಚರ್ಗಳ ಎಫಿಷಿಯನ್ಸಿ ಪರಿಣಾಮಕಾರಿತನವನ್ನು ಇನ್ಕ್ರೀಸ್ ಮಾಡೋದರಲ್ಲಿ ಆಗಲಿ, ಇಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಾಗಲಿ, ಎಲ್ಲ ಈಗ ಬಿಸಿ ಊಟದ್ದು ಕಾರ್ಯಕ್ರಮ ಉಂಟು, ಬಿಸಿ ಊಟ ಎಲ್ಲ ಇದರಲ್ಲಿ. ಆದರೆ ನಾನು ಇಷ್ಟು ಶಾಲೆಗಳಲ್ಲಿ ಹೋದಾಗ 2-3 ಶಾಲೆಗಳಲ್ಲಿ ಅವರ ಒಂದು ಕಿಚನ್ ಗಾರ್ಡನ್, ಏನು ಕೈತೋಟ ಅಂತ ಹೇಳ್ತೇವೋ ನಾವು, 2 ಶಾಲೆಯ 3 ಶಾಲೆ, ನಾನು ಕರೆಕ್ಟಾಗಿ ನಿಖರವಾಗಿ ಹೇಳೋದಾದರೆ ಇಷ್ಟು ಶಾಲೆಗಳಲ್ಲಿ, ಒಂದು 50 ಶಾಲೆಗಳಲ್ಲಿ 2-3 ಶಾಲೆಗಳಲ್ಲಿ ನಾನು ಒಂದು ಸಣ್ಣ ಏರಿಯಾ ಕೈತೋಟ ಮಾಡಲಿಕ್ಕೆ ಇಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಇರುವ ಜಾಗ ಅದು ಸಾಧಾರಣ ನಮ್ಮ ಪ್ರೈವೇಟ್ ಕಾಲೇಜ್ಗಳಲ್ಲಿ ಕೂಡ ಇಲ್ಲ. ಕೆಲವು ಹಳ್ಳಿಗಳಲ್ಲಿ ಹಳ್ಳಿ, ಆದರೆ ಸರ್ಕಾರಿ ಶಾಲೆಗೆ ಇರುವ
ಒಂದು ಕಾಂಪೌಂಡ್, ಅದರಲ್ಲಿ ಏನೆಲ್ಲ ಕೆಲಸ ಮಾಡ್ಬೋದು. ನಾನು ಹೇಳ್ತಾ ಇರೋದು ಈ ಕೈತೋಟ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇಂಥದ್ದೆಲ್ಲ ಆ್ಯಕ್ಟಿವಿಟೀಸನ್ನು ಮಕ್ಕಳಲ್ಲಿ ಅಳವಡಿಸ್ಕೊಂಡ್ರೆ ಅವ್ರದ್ದು ಪ್ರತಿಭೆ ಮಾತ್ರ ಅಲ್ಲ, ಅವರ ಪ್ರತಿಭೆ ಒಂದು ಸೈಡಿಂದ ಅವರ ವ್ಯಕ್ತಿತ್ವ ವಿಕಸನ, ಒಂದು ಅವ ಕೀಳರಿಮೆಯಿಂದ ಸಂಕಷ್ಟದಲ್ಲಿ ಇಲ್ಲ, ಅವ ಇದಾಗಿ ಹೋಗಿದ್ದಾನೆ. ಅವ 10th ಸ್ಟ್ಯಾಂಡರ್ಡ್ ಆದ ಮೇಲೆ PUCಗೆ ಸಿಟಿಗೆ ಬರಬೇಕು. ಸಿಟಿಗೆ ಬರುವಾಗ ಅವನ ಸೆಲ್ಫ್ ಎಸ್ಟೀಮ್ ಅತಿ ಕಡಿಮೆ ಇದೆ. ಅವನ ಈ ಕೀಳರಿಮೆಯಿಂದ ಅವ ಏನು ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅವ ಫಸ್ಟ್ PUCಗೆ ಬರುವಾಗ. ಸೊ ಇದು ಒಂದು ಅನಾಹುತವೇ ಅಂತ ಹೇಳ್ಬೋದು ನಾವು. ಸೊ ಅಲ್ಲಿಯೇ 8ನೇ 9ನೇ 10ನೇ ಕ್ಲಾಸಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರಿಗೆ 100 ರೂಪಾಯಿ ಕೊಟ್ಟರೆ ಒಂದು ಅಟ್ಲೀಸ್ಟ್ 40 ರೂಪಾಯಿ ವ್ಯಕ್ತಿತ್ವ ವಿಕಸನ ಮತ್ತು ಅವರ ಒಂದು ಪರಿಣಾಮಕಾರಿತನ. ನಾನು ಹೇಳೋದು ಮಕ್ಕಳಲ್ಲಿ ಅವರ ವ್ಯಕ್ತಿತ್ವ ವಿಕಸನ, ಟೀಚರ್ಗಳ ಪರಿಣಾಮಕಾರಿತನ, ಇದೆರಡಕ್ಕೂ ಒತ್ತು ಕೊಡುವ ಒಂದು ಅತ್ಯವಶ್ಯಕತೆ ಈಗ ನಮ್ಮ ಸರ್ಕಾರಕ್ಕಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅದನ್ನು ನಾನು ಈಗ ಸರ್ಕಾರದಲ್ಲಿರುವ ಏನು ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಅವರು, ಇವರೆಲ್ಲ ಸ್ವಲ್ಪ ಪ್ರೊಆಕ್ಟಿವ್ ಆಗಿ ಕಾಣ್ತಾರೆ. ಸೊ ಇವರಲ್ಲಿ ಮಾತಾಡಿಕೊಂಡು ಏನಾದರೂ ಮಾಡ್ಬೋದಾ ಅಂಥೇಳಿ ಒಂದು ಆಸೆ ನನ್ನದು. ಅದರ ಒಟ್ಟಿಗೆ ವಾಲಂಟರಿ ಆರ್ಗನೈಸೇಷನ್ಸ್ ಮತ್ತು CSR ಇದು ಕೂಡ ಇನ್ಫ್ರಾಸ್ಟ್ರಕ್ಚರಿಗೆ ನಾನು ನೋಡಿದ ಹಾಗೆ ಫ್ಯಾನ್ನಲ್ಲಿ ಹೆಸರುಂಟು ಡೊನೇಟೆಡ್ ಬೈ ಅಂತ ಹೇಳಿ, ಡೆಸ್ಕ್ ಬೆಂಚಸ್ಸಲ್ಲಿ ಹೆಸರುಂಟು ಡೊನೇಟೆಡ್ ಬೈ, ಟಾಯ್ಲೆಟಲ್ಲಿ ಡೊನೇಟೆಡ್ ಬೈ ಉಂಟು, ಪುಸ್ತಕ ಕೊಡ್ತಾರೆ, ಕಂಪ್ಯೂಟರ್ ಕೊಡ್ತಾರೆ, ಆದರೆ ಅದನ್ನು ಉಪಯೋಗಿಸೋದು ಹೇಗೆ ಅಂತೇಳಿ ಅದಕ್ಕೆ ಜನ ಇಲ್ಲ. ಸೊ ಏನು CSR ಫಂಡಲ್ಲಿ ಕೂಡ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಇಲ್ಲ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ತರಬೇತಿ ಮತ್ತು ಅಭಿವೃದ್ಧಿ, ಈ ವಿಷಯದಲ್ಲಿ ಒತ್ತು ಕೊಡುವಂತಾಗಬೇಕು ಅಂತೇಳಿ. ಯಾಕಂದರೆ ನನಗೆ ಅನಿಸೋದು ಈ ಇನ್ಫ್ರಾಸ್ಟ್ರಕ್ಚರಿಗೆ ಹಣ ಎಲ್ಲ ಕಡೆಯಿಂದ ಬರೋದು ಅಂತ ಹೇಳಿದರೆ ಅದು ಕಾಣ್ತದೆ. ಆದರೆ ನೀವೊಂದು ಮಗುವಿನ ವ್ಯಕ್ತಿತ್ವ ವಿಕಸನ ಮಾಡ್ತೇವೆ ನಾವು, ಅವನಿಗೆ ಕಮ್ಯುನಿಕೇಟಿವ್ ಇಂಗ್ಲೀಷ್ ಒಂದು ಮುಖ್ಯವಾದ ವಿಷಯ, ಕಮ್ಯುನಿಕೇಟಿವ್ ಇಂಗ್ಲೀಷ್ ಇಲ್ಲ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಕೊಡ್ತೇವೆ. ಅವ 1 ವರ್ಷ ನಂತರ ಅವ ಸ್ಪೀಕ್ ಮಾಡ್ತಾನ ಇಲ್ವಾ ಅದನ್ನು ಲೆಕ್ಕ ಮಾಡುವಂಥ ನೋಡುವಂಥ, ಈಗ ನಾವು ಇಂಗ್ಲೀಷಲ್ಲಿ ಟ್ಯಾಂಜಿಬಲ್ ಇಂಪ್ಯಾಕ್ಟ್ ಅಂತೇಳಿ ಕಾಣುವುದಿಲ್ಲ. ಹಾಗಾಗಿ ಅದಕ್ಕೆ CSR ಫಂಡ್ ಕಮ್ಮಿ ಆಗ್ತದೆ. ಅದಕ್ಕೆ ಅದು ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್ಕಾರದ ಇದರಲ್ಲೂ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟಿಗೆ ಅತೀ ಕಡಿಮೆಯಾದ ಅಲೋಕೇಶನ್ ಇರುವಂಥದ್ದು. ಇದು ನಾನು ಕಂಡಂಥ ವಿಷಯ. ನಾನು ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿಲ್ಲ, ಇಲ್ಲ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾನು ಕೂಲಂಕುಷವಾಗಿ ನೋಡಿದರೆ ಎಲ್ಲದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಆಗ್ತದೆ. ಓಕೆ, ತಾವು ನೋಡಿರೋ ಪ್ರಕಾರ ಈ ರಿಸಲ್ಟ್ ವಿಚಾರಕ್ಕೆ ಬರುವುದಾದರೆ, ಮೊನ್ನೆಯಷ್ಟೇ ಮಧು ಬಂಗಾರಪ್ಪನವರ ಒಂದು ನಿರ್ಧಾರ ಕರ್ನಾಟಕದಾದ್ಯಂತ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಇನ್ನೇನು 2 ದಿವಸ ಹಿಂದಿ ಎಕ್ಸಾಮ್ಗಿದೆ, ಯಾವುದೋ ಒಂದು ಸಂಘಟನೆ ಒತ್ತಡ ಹೇರಿತು ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಎಂಟೈರ್ ರಿಸಲ್ಟಲ್ಲಿ 625 ಇದ್ದಂಥ ಅಂಕವನ್ನು ನಾವು 525ಕ್ಕೆ ಬದಲಾವಣೆ ಮಾಡ್ತೀವಿ, ಹಿಂದಿ ನಮಗೆ ಅಗತ್ಯತೆ ಇಲ್ಲ, ಮಕ್ಕಳು ಎಕ್ಸಾಮ್ ಬರೀಲಿ ಕಲೀಲಿ, ಆದರೆ ಆ ಮಾರ್ಕ್ ರಿಲೇಟೆಡ್ ಆಗಿ ನೋಡೋದಾದರೆ ಅದು ಮಕ್ಕಳಿಗೆ ಸಂಬಂಧಪಡುವುದಿಲ್ಲ ಅನ್ನುವಂಥ ಸಡನ್ ಆಗಿರುವಂಥ ಒಂದು ನಿರ್ಧಾರಕ್ಕೆ ಬಂದರು. ಇದರಿಂದ ಕೊನೆಯ ಕ್ಷಣದಲ್ಲಿ ಮಕ್ಕಳ ಮೇಲೂ ಕೂಡ ಪರಿಣಾಮಗಳು ಬೀರುತ್ತೆ. ಇದನ್ನು ಸರ್ಕಾರಗಳು ಯಾಕೆ ಗೋಚರಕ್ಕೆ ಬರೋದಿಲ್ಲ, ಇದ್ರ ಕುರಿತಾಗಿ ಯಾಕೆ ಪ್ರಮುಖ ಅಧಿಕಾರಿಗಳು ಮಾತಾಡೋದಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತು ಈ ರಿಸಲ್ಟ್ ವಿಚಾರವನ್ನು ಗಮನಿಸೋದಾದರೆ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕಕ್ಕಿರುವಂತಹ ಬಹುದೊಡ್ಡ ವ್ಯತ್ಯಾಸ ಅಂತ ಹೇಳಿದರೆ ಅದು ರಿಸಲ್ಟ್ ವಿಚಾರಕ್ಕೆ. ತಾವೀಗ ಎಂಟೈರ್ ಕರ್ನಾಟಕ ಸುತ್ತಿರೋದ್ರಿಂದ ನಾನು ಹೇಳ್ತಾ ಇರುವಂಥದ್ದು, ದಕ್ಷಿಣ ಕರ್ನಾಟಕದಲ್ಲಿ ರಿಸಲ್ಟ್ಗಳು ತುಂಬಾ ಹೆಚ್ಚಾಗಿ ಬರ್ತಾ ಇದೆ. ಫಸ್ಟ್ ಸೆಕೆಂಡ್ ಥರ್ಡ್ಗಳು ಜಿಲ್ಲೆಗಳು ದಕ್ಷಿಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಆದರೆ ಉತ್ತರ ಕರ್ನಾಟಕದ ಜಿಲ್ಲೆಗಳ ಕೆಲವೊಂದು ಶಾಲೆಗಳು ಕೊನೆ ಹಂತಕ್ಕೆ ತಲುಪ್ತಾ ಇವೆ. ಅವುಗಳಲ್ಲಿ
ಎಲ್ಲ ಮಕ್ಕಳು ಪಾಸ್ ಆದಂಥ ಹಿಸ್ಟ್ರಿಗಳೇ ಇಲ್ಲ. ಅಂತಹ ಪರಿಸ್ಥಿತಿ ಯಾಕಿಂಥ ಅಜಗಜಾಂತರ ವ್ಯತ್ಯಾಸ? ಶಿಕ್ಷಣ ವ್ಯವಸ್ಥೆ ಎಲ್ಲವೂ ಕೂಡ ಒಂದೇ ರೀತಿ ಅಲ್ವಾ ಸರ್ಕಾರಿ ಶಾಲೆಗಳು ಅಂತ ಬಂದಾಗ? ಈಗ ನಾನು ಕಂಡಂತೆ ದಕ್ಷಿಣ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಇದನ್ನು ಒಂದು ಝೋನ್ ಅಂತೇಳಿ ಮಾಡ್ಬೋದು. ಮೈಸೂರು ಮತ್ತು ಮಡಿಕೇರಿ, ಚಾಮರಾಜನಗರ ಬಿಟ್ಟುಬಿಡಿ, ಚಾಮರಾಜನಗರ ಪುನಃ ಅದು ಇದಾಗ್ತದೆ. ಸೆಂಟ್ರಲ್ ಕರ್ನಾಟಕ, ದಾವಣಗೆರೆ, ಚಿತ್ರದುರ್ಗ, ಈ ಸೆಂಟ್ರಲ್ ಕರ್ನಾಟಕ ಮತ್ತು ನಾರ್ದರ್ನ್ ಕರ್ನಾಟಕ. ನಾರ್ದರ್ನ್ ಕರ್ನಾಟಕ ನಾವು ಬಿಜಾಪುರದಿಂದ ಸ್ಟಾರ್ಟ್ ಮಾಡಿದರೆ ಬಿಜಾಪುರ, ಗುಲ್ಬರ್ಗ, ಬೀದರ್, ಯಾದಗಿರಿ, ರಾಯಚೂರು, ಹೀಗೆ ಇದು ನಾವು ತುಂಬ ಒಂದು ವಿಶೇಷ ಅಂದರೆ ಪ್ರತಿ ಕಡೆ ಟೀಚಿಂಗ್ ಸ್ಟೈಲ್ಗಳು ಚೇಂಜ್ ಆಗ್ತಾ ಹೋಗ್ತದೆ. ಮಕ್ಕಳ ಒಂದು ಮನಸ್ಥಿತಿ ಕೂಡ ಬೇರೆ ಬೇರೆ ಇದೆ. ಇಲ್ಲಿಯ ಎಕ್ಸ್ಪೋಜರ್ ಬೇರೆ, ಅಲ್ಲಿಯ ಎಕ್ಸ್ಪೋಜರ್ ಬೇರೆ. ಒಂದು ಬಾಗಲಕೋಟಿನ ಒಂದು ಹಳ್ಳಿಯಲ್ಲಿ ಇಡೀ ಗ್ರಾಮದಲ್ಲಿ ಮಕ್ಕಳು ಕಟಾವು ಟೈಮಲ್ಲಿ, ಅಲ್ಲಿ ಎಲ್ಲ ಏನು ಫಸಲು ಇದಾಗುವ ಟೈಮಲ್ಲಿ ಸುಮಾರು ಮಕ್ಕಳು ಇರೋದೇ ಇಲ್ಲ. ಈ ಅಕಾಡೆಮಿಕ್ ಇಂಟ್ರೆಸ್ಟ್ ತುಂಬ ಕಮ್ಮಿ ಇದೆ ಅಲ್ಲಿ. ನಾನು ಹೇಳಿದಾಗೆ ಆಟೋಟ ಚಟುವಟಿಕೆಗಳು, ಪ್ರತಿಭೆ, ಇದೆಲ್ಲ ಒಂದು ಸೈಡಲ್ಲಿ. ಇನ್ನೊಂದು ಸೈಡಲ್ಲಿ ನಮ್ಮ ಟೀಚರ್ಸ್ಗಳ ಎಫೆಕ್ಟಿವ್ನೆಸ್, ಇನ್ನೊಂದು ಸೈಡಲ್ಲಿ ಮಕ್ಕಳದೇ ಅಕಾಡೆಮಿಕ್ ಇಂಟ್ರೆಸ್ಟ್. ಅಲ್ಲಿ ಪ್ರಾದೇಶಿಕ ವ್ಯವಸ್ಥೆ ಆ ರೀತಿಯಾಗಿದೆ. ಪ್ರಾದೇಶಿಕ ವ್ಯವಸ್ಥೆಗಳೇ ತುಂಬ ಕಡೆ ತುಂಬ ಚೇಂಜ್ ಇದೆ. ಮತ್ತು ಇನ್ನೊಂದು ನೋಡಿ, ನಾರ್ತ್ ಕರ್ನಾಟಕಕ್ಕೆ ಹೋದಾಗೆ ನಾವು ಹಿಂದಿಯಲ್ಲಿ ಮಾತಾಡೋದು ಜಾಸ್ತಿ ನೋಡ್ತೇವೆ. ಈಗ ಬೀದರ್, ಗುಲ್ಬರ್ಗ ಕಡೆ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಮಕ್ಕಳು ಹಿಂದಿಯಲ್ಲಿ ಮಾತಾಡ್ತಾರೆ. ಈ ಕಡೆ ಸ್ವಲ್ಪ ನಾವು ಬೀದರ್ನ ಸ್ವಲ್ಪ ನಾರ್ತ್ ಸೈಡ್ ಹೋಗುವಾಗ, ಇಲ್ಲ ಮಹಾರಾಷ್ಟ್ರಕ್ಕೆ ಟಚ್ ಆಗುವ ಏನು ಜಿಲ್ಲೆಗಳಿದೆ, ಇದು ಊರುಗಳಿದೆಯೋ, ಅಲ್ಲಿ ಮರಾಠಿ ಇನ್ಫ್ಲುಯೆನ್ಸ್ ಇದೆ. ಸೊ ಒಂದೇ ರೀತಿಯಲ್ಲಿ ಅಲ್ಲಿ ಪಠ್ಯಕ್ರಮಗಳು ಇಲ್ಲ, ಶಿಕ್ಷಣದ ವ್ಯವಸ್ಥೆ ಆಗ್ತಾ ಇಲ್ಲ. ಸೊ ಒಂದು ಎಲ್ಲ ಏರಿಯಾಸನ್ನು ನೋಡಿದರು, ಕರ್ನಾಟಕದ ಏರಿಯಾಸನ್ನು ನೋಡುವಾಗ ಅಲ್ಲಿಯ ಭೌಗೋಳಿಕ ಮತ್ತು ಅಲ್ಲಿಯ ಸಾಂಸ್ಕೃತಿಕ ರೀಸನ್ಸ್ ಕೂಡ ಈ ಅಕಾಡೆಮಿಕ್ ಇದರಲ್ಲಿ ಎಫೆಕ್ಟ್ ಆಗ್ತದೆ ಅಂತೇಳಿ ತುಂಬ ಎದ್ದು ಕಾಣ್ತದೆ ಅದು. ಕರೆ. ಆ್ಯಂಡ್ ಫೈನಲ್ ಆಗಿ ಸರ್, ಈಗ ಕೊನೆಯದಾಗಿ ಹೇಳೋದಾದರೆ, ಸರ್ಕಾರದ ಮುಂದೆ ವರದಿಯನ್ನು ಇಡೋದಕ್ಕೂ ಕೂಡ ತಾವು ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಾ? ಅಂದರೆ ಎಂಟೈರ್ ಕರ್ನಾಟಕದಲ್ಲಿ ಯಾವ ರೀತಿಯಾದಂಥ ಶಿಕ್ಷಣ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ತಾವು ಅವಲೋಕನ ಮಾಡಿ ಆ ಅಭಿಯಾನದ ಒಂದು ವರದಿಯನ್ನು ಸರ್ಕಾರದ ಮುಂದೆ ಇಡುವಂಥ ಪ್ರಯತ್ನ, ಇದಕ್ಕೆ ಸರ್ಕಾರ ಪಾಸಿಟಿವ್ ಆಗಿ ರಿಪ್ಲೈಯನ್ನು ಕೊಡ್ಬೋದು ಅನ್ನುವಂಥ ಭಾವನೆ ಇದೆಯಾ, ಅಥವಾ ಮುಂದಿನ ಪ್ರೊಸೆಸ್ ಯಾವ ಥರ ಇದೆ ಅಂತ ಹೇಳಿ? ಅಲ್ಲ, ನಾನು ಮೊದಲೇ ಹೇಳಿದ ಹಾಗೆ ಪ್ರಧಾನ ಕಾರ್ಯದರ್ಶಿಗಳು, ಶಿಕ್ಷಣ ಪ್ರಧಾನ ಕಾರ್ಯದರ್ಶಿಗಳು, ಶಿಕ್ಷಣ ಇಲಾಖೆಯ ಮಧು ಬಂಗಾರಪ್ಪ ಅವರು ಎಲ್ಲ ಪ್ರೊಆಕ್ಟಿವ್ ಆಗಿ ಕಾಣ್ತಾರೆ. ಮತ್ತು ನನ್ನದು ಇದು ಕೂಲಂಕುಷ ವರದಿ ಅಲ್ಲ. ಈಗ ವರದಿಗಾಗಿ ನೇಮಿಸಿ ವರದಿ ಮಾಡುವಂಥ ವರದಿ ಅಲ್ಲ. ಇದು ಒಂದು ಅಬ್ಸರ್ವೇಷನಲ್ ರಿಪೋರ್ಟ್. ನಾನು ಕಂಡಂತೆ ಏನು ಸಲಹೆಗಳನ್ನು ನಾನು ಕೊಡ್ಬೋದು ಅಂತೇಳಿ, ಇಲ್ಲ ಏನು ನೋಡಿದ್ದೇನೆ, ಏನು ಇನ್ನು ನನ್ನ ಪ್ರಕಾರ ಮಾಡ್ಬೋದು ಅಂತ ಹೇಳುವ. ಯಾಕಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವ ನಾನು ಈಗ ನನ್ನ ಪ್ರಕಾರ ಈ ಮಕ್ಕಳಿಗೆ ಏನು ಬೇಕು, ದಕ್ಷಿಣ ಕನ್ನಡದ ಮಕ್ಕಳಿಗೆ ಏನು ಬೇಕು, ಉತ್ತರ ಕನ್ನಡದ ಮಕ್ಕಳಿಗೆ ಏನು ಬೇಕು, ಇದನ್ನು ನಾನು ಹೇಳಬಲ್ಲೆ. ಇದು ಸಕಾರಾತ್ಮಕವಾಗಿ, ಮತ್ತು ನೂರಾರು ಕೋಟಿ ಯೋಜನೆಗಳ ಸಲಹೆಯನ್ನು ನಾನು ಕೊಡಲಿಕ್ಕಿಲ್ಲ. ನನಗೆ ಮುಖ್ಯವಾಗಿ ಬೇಕಾದದ್ದು ಓವರಾಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್. ಇದಕ್ಕೆ ಯಾವ ರೀತಿ ಸ್ಥಳೀಯ ವಾಲಂಟರಿ ಆರ್ಗನೈಸೇಷನ್ಸ್, ಸ್ಥಳೀಯ ಕಾರ್ಪೊರೇಟ್ಸ್, ಮತ್ತು ಈಗ ಒಂದು ಅನ್ಶಿ ಅಂತ ಒಂದು ಕಾಳಿ ರಿಸರ್ವ್ ಫಾರೆಸ್ಟಲ್ಲಿ ಒಂದು ಶಾಲೆ ಇದೆ. ಕಾಳಿ ರಿಸರ್ವ್ ಫಾರೆಸ್ಟ್, ಕಾಳಿ ಟೈಗರ್ ರಿಸರ್ವ್ ಅಲ್ಲಿ ಒಂದು ಅನ್ಶಿ ಅಂತೇಳಿ ಸಣ್ಣ ಗ್ರಾಮದಲ್ಲಿ ಒಂದು ಹಳ್ಳಿಯಲ್ಲಿ
ಕಾಡಿನ ಮಧ್ಯದಲ್ಲಿ ಒಂದು ಶಾಲೆ ಇದೆ. ಅಲ್ಲಿ ಶಾಲೆಯಲ್ಲಿ 13-14 ವರ್ಷದಿಂದ ಮುಖ್ಯ ಶಿಕ್ಷಕರಿಲ್ಲ. ಅಲ್ಲಿಗೆ ಯಾರು ಬರುವುದಿಲ್ಲ. ಒಂದು ಇನ್ಚಾರ್ಜ್ ಶಿಕ್ಷಕಿಯೊಬ್ಬರು ಅವರ ಸ್ವತಃ ಪ್ರಯತ್ನದಿಂದ ಕೈಗಾದಂತಹ ಗೌರ್ಮೆಂಟ್ ಏನು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಉಂಟಾ ಅವರನ್ನಿಟ್ಕೊಂಡು ಅಲ್ಲಿಯ ಒಂದು ಇನ್ಫ್ರಾಸ್ಟ್ರಕ್ಚರ್, ಅದು ಹಿರಿಯ ಪ್ರಾಥಮಿಕ ಶಾಲೆ, ಇದು ಸಹ ಅಲ್ಲ, ಪ್ರೌಢಶಾಲೆ ಅಲ್ಲ, ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ 7ನೇ ಕ್ಲಾಸ್ ತನಕ ಮಾತ್ರ ಇರೋದು. ಅಲ್ಲಿಯ ಒಂದು ಬಿಲ್ಡಿಂಗ್ ನೋಡಿದರೆ ಯಾರಾದರೂ ಅದು ಕಾಲೇಜ್ ಬಿಲ್ಡಿಂಗ್ ಅಂತ ಹೇಳಬೇಕು. ಅಂದರೆ ಇಂಥ ವ್ಯವಸ್ಥೆಗಳು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವ ಒಂದು ಉದಾಹರಣೆಗಳು ಇದೆ. ಸೊ ಹಾಗಾಗಿ ನನ್ನ ಏನು ಅಬ್ಸರ್ವೇಷನ್ ಪ್ರಕಾರ ಸಲಹೆ ಸೂಚನೆ ಏನಿದೆಯೋ ಅದು ಆದಷ್ಟು ಒಂದು ಮಕ್ಕಳ ಓರಿಯೆಂಟೆಡ್, ಸ್ಟೂಡೆಂಟ್ ಸೆಂಟ್ರಿಕ್ ಮತ್ತು ಟೀಚರ್ ಇಫೆಕ್ಟಿವ್ನೆಸ್ಸಿಗೆ ಏನು ಮಾಡ್ಬೋದು, ಟೀಚರಿಗೆ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳುವ ಒಂದು ಏನು ಹೆಮ್ಮೆ ಅದು ಕಾಣ್ತಾ ಇಲ್ಲ ನನಗೆ. ಅದು 60-70% ಟೀಚರ್ಗಳಲ್ಲಿ ಏನೋ ಕೆಲಸ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೇವೆ ಅಂತೇಳಿಯೇ ನನಗೆ ಕಂಡದ್ದು. ಅದರಲ್ಲಿ 30-40% ನಾನು ಏನು ಹೇಳ್ತಾ ಇದ್ದೇನೋ ಅವರು ಅತ್ಯುತ್ತಮ ಟೀಚರ್ಸ್. ಇದು ಡಿಫ್ರೆನ್ಸ್ ನಾವು ಕಾಣ್ತಾ ಇರೋದು. ಹಾಗಾಗಿ ನನ್ನ ವರದಿ ಇಲ್ಲ, ನಾನೇನು ಗಮನ ಸೆಳೆಯಲು ಪ್ರಯತ್ನಿಸುತ್ತಿದ್ದೇನೋ ಮುಂಬರುವ ದಿನಗಳಲ್ಲಿ ಅದು ಮಕ್ಕಳ ಭವಿಷ್ಯಕ್ಕೆ ಹೇಗೆ ಅದು ಉಪಯೋಗಕಾರಿಯಾಗ್ತದೆ, ಪ್ರಯೋಜನಕಾರಿಯಾಗ್ತದೆ, ಅದು ಹೇಗೆ ಕಾಂಪ್ಲಿಮೆಂಟ್ ಮಾಡ್ತದೆ ಈ ಮಾರ್ಕ್ಸಿನ ವಿಷಯ ಬಿಟ್ಟು, ಅದನ್ನು ನಾನು ಐ ಆಮ್ ಪಾಸಿಟಿವ್ ಅಬೌಟ್ ಇಟ್, ಏನಾದರೂ ಆಗ್ಬೋದು ಅಂತೇಳಿ. ಎಸ್ ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಮತ್ತು ಸರ್ಕಾರಿ ಶಾಲೆ ವಿಚಾರ ಮತ್ತು ವಿದ್ಯಾರ್ಥಿಗಳ ಮೇಲೆ ಇರುವಂತಹ ಒಂದು ಅಭಿಮಾನದಿಂದಾಗಿ ಎಂಟೈರ್ ಕರ್ನಾಟಕಕ್ಕೊಂದು ಸುತ್ತು ಹಾಕಿ ಅಲ್ಲಿರುವಂಥ ಅನೇಕ ವಿಚಾರಗಳನ್ನು ಸಂಗ್ರಹಿಸಿ ಇನ್ನು ಸರ್ಕಾರದ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಮಕ್ಕಳಿಗೋಸ್ಕರ, ಅದು ಕೂಡ ಈ ವಯಸ್ಸಿನಲ್ಲಿ. ಸೊ ಅದಕ್ಕೋಸ್ಕರ ಧನ್ಯವಾದವನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.